ಕುಡ್ಲಾ ಕಾವೂರು ಎಕ್ಸ್ರೇ ಪಾಯಿಂಟ್ ಡಿಜಿಟಲ್ ಎಕ್ಸ್ರೇ ಸಂಸ್ಥೆ ಉದಿಪನಾತನ ಡಾಕ್ಟರ್ ರಾಮಚಂದ್ರರಾವ್ ಎಕ್ಸ್ರೇ ಲ್ಯಾಬ್ ಉದಿಪನ ಮಲ್ತೆರ ಕ್ಷಾಕಿರಣ ತಂತ್ರಜ್ಞರು ಯೋಗೇಶ್ ಕೆ ದೇವಾಡಿಗ ಸಂಸ್ಥೆದ ಯಜಮಾನರು ಹರಿಪ್ರಸಾದ್ ಒಟ್ಟಿಗಿದ್ದರ. ಕುಡ್ಲಾ ಕಾವೂರು ಎಕ್ಸ್ರೇ ಪಾಯಿಂಟ್ ಡಿಜಿಟಲ್ ಎಕ್ಸ್ರೇ ಸಂಸ್ಥೆ ಏರ್ಪೋರ್ಟ್ ಮಾರ್ಗದ ಪಿಂಟೋ ಕಟ್ವನುಡು ಉದಿಪನ ಘಟನೆ ಆದಿತ್ತನ ಹರಿಪ್ರಸಾದ್ ಯಜಮಾನಿಕೆದ ಈ ಎಕ್ಸ್ರೇ ಲ್ಯಾಬನ್ನು ಡಾಕ್ಟರ್ ರಾಮಚಂದ್ರರಾವ್ ಉದಿಪನ ಮಲ್ತದ ಎಡ್ಡೆಪ್ಪು ಬೈಕೇರ. ಜಿಲ್ಲಾ ವೆಲ್ಲಾಕ್ ಆಸ್ಪತ್ರೆದ ಎಕ್ಸ್ರೇ ತಂತ್ರಜ್ಞರು ಯೋಗೇಶ್ ಕೆ ದೇವಾಡಿಗರು ಪಾತಿರ್ದು ಕಾವೂರು ಪರಿಸರಡು ಆಸ್ಪತ್ರೆಲಿನ ಕೊರತೆ ದಿಂಜಾಯರೆ ಜನಕ್ಲಿನ ಉಪಯೋಗಗೂ ಈ ಸಂಸ್ಥೆಯನ್ನು ಶುರು ಮಾಡ್ತಿದ್ದೀರ. ಸಾರ್ವಜನಿಕರು ಎಡ್ಡೆ ರೀತಿ ಇಂಥ ಪ್ರಯೋಜನ ದೆತ್ತುಂಡ ಕಾಸುಬಕ ಪೊರ್ತುವರಿ ಪವಲಿನ್ ಪಂಡಿರ. ಇಲ್ಲಿ ನಾವು ಎಲ್ಲ ಥರದ್ದು ಎಕ್ಸ್ರೇ ತೆಗಿತೇವೆ. ನಾವು ಕೈ ಕಾಲು ಮೂಲೆಗಳೆಲ್ಲ, ಹಾಗೂ ಇಲ್ಲಿ ನಮ್ಮ ತಜ್ಞ ವೈದ್ಯರಾದ ಎಲುಬಿನ ಡಾಕ್ಟ್ರು, ಎದೆ ಡಾಕ್ಟ್ರು ಎಲ್ಲ ಇಲ್ಲಿ ಭೇಟಿ ನೀಡಿರ್ತಾರೆ. ಹಾಗೆ ಇಲ್ಲಿ ಆಸ್ಪಾಸಿನಲ್ಲಿ ಆಸ್ಪತ್ರೆಗಳ ಕೊರತೆ ಇರುವುದರಿಂದ ಕಾವೂರು ಮರಕಡ ಹತ್ತಿರದ ಜಾಗೆಗಳಿಗೆ ಪೇಷಂಟ್ನವರಿಗೆ ಅನುಕೂಲವಾದಂತೆ ನಾವು ಇಲ್ಲಿ ಒಂದು ಎಕ್ಸ್ರೇ ಲ್ಯಾಬನ್ನು ಓಪನ್ ಮಾಡಿದ್ದೇವೆ. ಸೊ ಸಾರ್ವಜನಿಕರು ಈ ಲ್ಯಾಬಿನ ಪ್ರಯೋಜನ ಪಡಿಬೇಕೆಂದು ತಮ್ಮಲ್ಲಿ ವಿನಂತಿಸ್ತೇವೆ. ಕಾವೂರು ಪರಿಸರದ ಜನಕುಲು ಪ್ರತಿಯೊಂದು ಅಗತ್ಯಲೆಗೂ ಕುಡ್ಲ ಪೇಂಟೆಗೆ ಬರುಡಾತಂಡ ಅಂಚನವಲು ಯಜಮಾನರು ಹರಿಪ್ರಸಾದ್ ಮಾತಾ ನಮ್ಮನದ ಎಕ್ಸ್ರೇ ದಿಪ್ಪನ ತಂತ್ರಜ್ಞಾನಲೆನ್ನು ಹೊಂದುದುಪ್ಪನ ಎಕ್ಸ್ರೇ ಲ್ಯಾಬ್ ಶುರು ಮಲ್ತದು ಕಾವೂರದ ಜನಕ್ಲೆಗೂ ಮುಟ್ಟದ ಸಹಾಯ ಆಪನಂಚ ಮಲ್ತದೇರ. ಸಂಸ್ಥೆದ ಯಜಮಾನರು ಹರಿಪ್ರಸಾದ್ ಅರನ ಕುಟುಂಬ ಸಂಸಾರ ಬಂಧುಲು ದೋಸ್ತಿಲು ಕಟ್ವಣದ ಯಜಮಾನರು ಬಿನ್ನಿರು ಪಾಲ್ದೆ ತೊಂಡಿರ.